ಚಲಿಸುತ್ತಿದ್ದ ರೈಲಿನಿಂದ ಕೆಳಗಿಳಿಯುವ ಯತ್ನದಲ್ಲಿ ಇಬ್ಬರು ಮಹಿಳೆಯರು ಕೆಳಗೆ ಬಿದ್ದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು, ರೈಲಿನಿಂದ ಒಮ್ಮೆಲೆ ಜಿಗಿದ ಇಬ್ಬರು ಮಹಿಳೆಯರು ರೈಲಿನ ಅಡಿಗೆ ಬೀಳದೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಈ ವಿಡಿಯೋದಲ್ಲಿ ಬಂಗಾಳದ ಪುರುಲಿಯಾ ನಿಲ್ದಾಣದಲ್ಲಿ ರೈಲ್ವೆ ರಕ್ಷಣಾ ಪಡೆ ಅಧಿಕಾರಿಯೊಬ್ಬರು ಮಹಿಳೆಯನ್ನ ರೈಲಿಗೆ ಸಿಲುಕುವುದರಿಂದ ತಪ್ಪಿಸಿದ್ದಾರೆ. ರೈಲ್ವೆ ಮಂಡಳಿ ಈ ಕುರಿತು ಟ್ವೀಟ್ ಮಾಡಿದ್ದು, ಸಂತ್ರಗಚ್ಚಿ ಆನಂದ್ ವಿಹಾರ್ ಎಕ್ಸ್‌ಪ್ರೆಸ್‌ನಿಂದ ಇಬ್ಬರು ಮಹಿಳೆಯರು ಜಿಗಿದ ಸಿಸಿಟಿವಿ ಫುಟೇಜ್‌ನ ವಿಡಿಯೋವನ್ನು ಪೋಸ್ಟ್ ಮಾಡಿದೆ. ವೇಗವಾಗಿ ಚಲಿಸುತ್ತಿದ್ದ ರೈಲಿನಿಂದ ಮೊದಲು ಒಬ್ಬ ಮಹಿಳೆ ಜಿಗಿದಿದ್ದು ರೈಲಿನಿಂದ ಸ್ವಲ್ಪ ಅಂತರದಲ್ಲಿ ಬಿದ್ದಿದ್ದಾರೆ. ಈ ಮಹಿಳೆ ಬೆನ್ನಲ್ಲೇ ಮತ್ತೊಬ್ಬ ಮಹಿಳೆ ಜಿಗಿದಿದ್ದು ರೈಲಿನ ಹತ್ತಿರದಲ್ಲೇ ಬಿದ್ದಿದ್ದಾರೆ. ಈ ವಿಡಿಯೋ ನೋಡಿ ನೆಟ್ಟಿಗರು ಅಚ್ಚರಿಗೊಂಡಿದ್ದು ಒಂದು ಕ್ಷಣ ಎಲ್ಲರಲ್ಲೂ ಭಯ ಹುಟ್ಟಿಸುವಂತಿದೆ. ಈ ವಿಡಿಯೋ ಸಮಯಕ್ಕೆ ಸರಿಯಾಗಿ ಆರ್ಪಿಎಫ್ ಸಬ್ ಇನ್ಸ್ಪೆಕ್ಟರ್ ಬಬ್ಲು ಕುಮಾರ್ ಓಡಿ ಬಂದಿದ್ದು ಆಕೆಯನ್ನ ಪ್ಲಾಟ್ಫಾರ್ಮ್ ಕಡೆಗೆ ಎಳೆದಿದ್ದಾರೆ. ಮಹಿಳೆಯನ್ನ ರಕ್ಷಿಸಲು ಧುಮುಕಿದ ಮತ್ತೊಬ್ಬರು ಪ್ರಯಾಣಿಕರನ್ನ ಈ ವಿಡಿಯೋದಲ್ಲಿ ನೋಡಬಹುದು.